ಸ್ಟಾರ್ಟ್. ಸ್ನೇಹಿತರೆ ನಮಸ್ತೆ. ಮತಾಂತರದ ಅಡ್ಡೆ ಆಗ್ತಾ ಇದೆಯಾ ಕಿದ್ವಾಯಿ ಆಸ್ಪತ್ರೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಕೂಡಲೇ ಪ್ರಸನ್ನ ಅವರು ನನಗೆ ಇವತ್ತು ಬೆಳಿಗ್ಗೆ ಒಂದು 11:50 12 ಗಂಟೆ ಸಮಯದಲ್ಲಿ ಫೋನ್ ಮಾಡಿದ್ರು. ಸರ್, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇದ್ದೀನಿ, ಇಮಿಡಿಯೇಟ್ ಬನ್ನಿ ಆಸ್ಪತ್ರೆಗೆ ಅಂತ. ಆಸ್ಪತ್ರೆಗೆ ಬಂದು ಕೇಳಿದ್ರೆ ಏನಾಗಿತ್ತು, ಅವ್ರಿಗೆ ಏನ್ ಪ್ರಾಬ್ಲಮ್, ಅವ್ರಿಗೆ ನನಗೆ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದೆರಡು ನಿಮಿಷ ಅವ್ರು ಪ್ರಸನ್ನ ಅವರೇ ಹೇಳ್ತಾರೆ ಕೇಳಿ. ನಮಸ್ತೆ ಪ್ರಸನ್ನ ಅವರೇ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಿಮ್ಗೆ ಏನಾಯ್ತು, ಏನಕ್ಕೋಸ್ಕರ ಕರೆ ಮಾಡಿದ್ರಿ? ನಮ್ಮ ಸಂಬಂಧಿಯಾದ ರಾಮಚಂದ್ರಪ್ಪ ಅವ್ರಿಗೆ ಹುಷಾರಿರಲಿಲ್ಲ, ಅವ್ರಿಗೆ ಟೆಸ್ಟಿಂಗ್ ಅಂತ ಕರ್ಕೊಂಡ್ ಬಂದಿದ್ದೆ. ಬಂದಾಗ ಇಲ್ಲಿ ಒಬ್ರು ಆಸ್ಪತ್ರೆ ಸ್ಟಾಫು ಈ ಬುಕ್ಕನ್ನ ನನಗೆ ಕೊಟ್ಟು, ಯೇಸು ಒಬ್ಬನೇ ಇದೆ ಜಗತ್ತಿನ ಸೃಷ್ಟಿಕರ್ತ, ಹಿಂದುತ್ವದಲ್ಲಿದ್ರೆ ನಿಮ್ಗೇನು ಪ್ರಯೋಜನ ಇಲ್ಲ, ಮತಾಂತರವಾಗಿ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲಗಳು ಮತ್ತೆ ಅನಾರೋಗ್ಯ ಅನ್ನೋದೇ ಇರೋದಿಲ್ಲ ಅಂತ ನಮ್ಮನ್ನ ಪ್ರಚೋದನೆ ಮಾಡಿದ್ರು. ಅಂದ್ರೆ ಮತಾಂತರ ಆಗ್ಲಿ ಕೇಳಿದ್ರು. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಸರ್ಕಾರಿ ನೌಕರ ಮಂಜುನಾಥ್ ಅಂತ ಹೇಳಿ ನಾನು ಹೋಗಿ ಕೊನೆಗೆ ಸಿಸಿಟಿವಿಯನ್ನ ತೆಗೆಸಿ ನೋಡಿದಾಗ ಕೇವಲ ಇವರೊಬ್ಬರಿಗಲ್ಲ, ಈ ರೀತಿ ಆಸ್ಪತ್ರೆಯಲ್ಲಿ ಬರೋ ಪ್ರತಿಯೊಬ್ಬರು ಕೈಯಲ್ಲೂ ಕೂಡ ಈ ರೀತಿ ಪುಸ್ತಕವನ್ನ ಕೊಡ್ತಾರೆ. ನೋಡಿ, ಇಲ್ಲಿ ಈ ರೀತಿ ಪುಸ್ತಕವನ್ನ ಕೈ ಕೊಟ್ಟು, ಹಿಂದೂ ದೇವರುಗಳನ್ನ ನಂಬೇಡಿ, ಏಸು ಒಬ್ನೇ ದೇವರು, ಏಸು ನಿಮ್ ಕಾಯಿಲೆ ಗುಣ ಮಾಡ್ತಾನೆ, ಕನ್ವರ್ಟ್ ಆಗಿ ಅಂತ ಹೇಳಿ ಈ ರೀತಿ ಒಂದು ಮಾಡುವಂತದ್ದು ಸರ್ಕಾರ ಇನ್ನು ಏನ್ ಮಾಡ್ತಾ ಇದೆ? ನಾನು ಸಿಸಿಟಿವಿಯಲ್ಲಿ ಚೆಕ್ ಮಾಡಿಸಿದ್ದೀನಿ ಒಳಗಡೆ ಹೋಗಿ ಆಸ್ಪತ್ರೆ ಒಳಗೆ. ಈಗ ಆಸ್ಪತ್ರೆಯವರು ಇಮ್ಮಿಡಿಯೇಟ್ ಮಂಜುನಾಥ್ ಅಂತ ಹೇಳಿ ಅವರು ಹೇಳಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಆತನನ್ನ ವೃತ್ತಿಯಿಂದ ಕೆಲಸದಿಂದ ವಜಾ ಮಾಡಬೇಕು, ಇದ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮತಾಂತರದ ಅಡ್ಡೆ ಆಗ್ತಿದ್ದಾವೆ ಅನ್ನೋದು ಈ ಮೂಲಕ ಮತ್ತೊಮ್ಮೆ ಸ್ಪಷ್ಟ ಆಗ್ತಾ ಇದೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಹಿಂದೂ ಕಾರ್ಯಕರ್ತರನ್ನು ಕೆಣಕ್ತಾನೆ ಇದ್ದೀರಾ ದಿನೇ ದಿನೇ. ಈ ಕೂಡಲೇ ನಾನು ಹೋಗ್ತೀನಿ, ಸ್ಥಳದಲ್ಲಿ ಯಾರ್ಯಾರು ಇದ್ದಾರೆ ಆಸ್ಪತ್ರೆಯ ಆಡಳಿತ ಮಂಡಳಿ ಇದಕ್ಕೆ ಆನ್ಸರಬಲ್. ನಾನು ಒಳಗಡೆ ಹೋಗ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಯಾರೆಲ್ಲ ಹತ್ರದಲ್ಲಿ ಕಿದ್ವಾಯಿ ಆಸ್ಪತ್ರೆ ಅಕ್ಕಪಕ್ಕ ಹಿಂದೂ ಕಾರ್ಯಕರ್ತರಿದ್ದೀರಾ ಪ್ರತಿಯೊಬ್ರು ಬನ್ನಿ, ಈ ಕೂಡಲೇ ಪ್ರಶ್ನೆ ಮಾಡೋಣ, ಅದೇನ್ ಆನ್ಸರ್ ಮಾಡ್ತಾರೆ ನಾವು ನೋಡ್ತೀವಿ. ಅದು ಕೂಡ ವಿತ್ ದಾಖಲೆ ಪ್ರಕಾರ ಪ್ರತಿಯೊಬ್ಬ ಪೇಷಂಟ್ ಹತ್ರ ಹೋಗಿ ಕುತ್ಕೊಂಡು ಪುಸ್ತಕ ಕೈ ಕೊಟ್ಟು ಆ ವ್ಯಕ್ತಿ ಪ್ರತಿಯೊಬ್ಬರನ್ನು ಕೂಡ ಈ ರೀತಿ ಹೇಳ್ತಿದ್ದಾನೆ. ಇವ್ರ ಹತ್ರ ಏನ್ ಹೇಳಿದಾನೋ ಅದನ್ನ ಇನ್ನೂ 4-5 ಜನಕ್ಕೆ ಹೇಳಿದಾನೆ. ವಿತ್ ರೆಕಾರ್ಡ್, ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಅದು ನಾನು ಖುದ್ದು ಪರಿಶೀಲನೆ ಮಾಡಿದ್ದೀನಿ. ಈಗ ಹೋಗಿ ಏನ್ ಹೇಳ್ತೀರಾ, ಆಡಳಿತ ಮಂಡಳಿ ಏನ್ ಹೇಳುತ್ತೆ, ಕಿದ್ವಾಯಿ ಆಸ್ಪತ್ರೆ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಸರ್ಕಾರ ಏನ್ ಹೇಳ್ತೀರಾ, ನೀವು ಈ ಕೂಡಲೇ ಇದಕ್ಕೆ ಆನ್ಸರಬಲ್ ಆಗಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.